ನೋಟು ಪ್ರಿಂಟ್ ಮಾಡಿ ಚಲಾವಣೆಗೆ ಪ್ರಯತ್ನಿಸುತ್ತಿದ್ದ ಆರೋಪಿಗಳನ್ನು ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ವೈಎನ್ ಹೊಸಕೋಟೆ ಟೌನ್ನಲ್ಲಿ ಆರೋಪಿಗಳು ತಮ್ಮ ಮನೆಯಲ್ಲಿ ಕೊಠಡಿಯಲ್ಲಿ ದಾಸ್ತಮೇಜು ಮತ್ತು ಉಪಕರಣಗಳಿಂದ ಕೋಟಾ ನೋಟುಗಳನ್ನು ಮುದ್ರಿಸಿ ಮೋಸದಿಂದ ಸಾರ್ವಜನಿಕರಿಗೆ ಚಲಾವಣೆ ಮಾಡಲು ಬಳಸ್ತಾ ಇದ್ರು. ಇನ್ನು ಖಚಿತ ಮಾಹಿತಿಯ ಮೇರೆಗೆ ತುಮಕೂರು ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳಿಂದ 500 ರು ಮುಖಬೆಲೆಯ 248 ಕೋಟಾ ನೋಟುಗಳು, 200 ರು ಮುಖಬೆಲೆಯ 10 ಕೋಟಾ ನೋಟುಗಳು, 100 ರು ಮುಖಬೆಲೆಯ 17 ಕೋಟಾ ನೋಟುಗಳನ್ನು ಹಾಗೂ ಕೋಟಾ ನೋಟು ಪ್ರಿಂಟ್ ಮಾಡಲು ಬಳಸುತ್ತಿದ್ದ ಉಪಕರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ.